ಕಲಿಕೆಯ ಹಂಬಲವಿದ್ರೆ ವಯಸ್ಸಿನ ಹಂಗಿಲ್ಲ ಎಂಬ ಮಾತಿನಂತೆ ಸುಳ್ಳಿದ ಮಹಿಳೆಯೊಬ್ಬರು ತಮ್ಮ 52ನೇ ವಯಸ್ಸಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ. ಸುಳ್ಳಿದ ಅಜ್ಜಾವರ ಗ್ರಾಮದ ಅಟ್ಲೂರು ನಿವಾಸಿ ಜಯಂತಿ ಸಾಧನೆ ಮಾಡಿರುವ ಸಾಧಕಿ. ನಿವೃತ್ತ ಶಿಕ್ಷಕ ಅಚ್ಯುತ ಅಟ್ಲೂರು ಅವರ ಪತ್ನಿಯಾಗಿರುವ ಜಯಂತಿ ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಾಗಿದ್ದು ಕಲಾ ವಿಭಾಗದಲ್ಲಿ 307 ಅಂಕ ಗಳಿಸಿದ್ದಾರೆ. ಕನ್ನಡದಲ್ಲಿ 57, ಇಂಗ್ಲಿಷ್ 50, ಇತಿಹಾಸ 55, ಅರ್ಥಶಾಸ್ತ್ರ 51, ರಾಜ್ಯಶಾಸ್ತ್ರ 50 ಹಾಗೂ ಸಮಾಜಶಾಸ್ತ್ರದಲ್ಲಿ 49 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಜಯಂತಿ ಅವರು ಅಜ್ಜಾವರ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದು ಸುಳ್ಳಿದ ಶಾರದಾ ವಿದ್ಯಾಲಯ ಮತ್ತು ಪುತ್ತೂರಿನ ಪ್ರಗತಿ ವಿದ್ಯಾಸಂಸ್ಥೆಯಿಂದ ಮಾರ್ಗದರ್ಶನ ಪಡೆದು ಪಿಯುಸಿ ಪರೀಕ್ಷೆ ಬರೆದಿದ್ರು.